ಒಂದು ಕಾರ್ಯಕ್ರಮಕ್ಕೆ ವಿಖ್ಯಾತ ಸಂಗೀತದ ಅಸಮಗ್ರ ಗಾಯಕರು ಕೂಡ ಈ ವೇದಿಕೆಯಲ್ಲಿ ತಮ್ಮನ್ನು ಎಂಟರ್ಟೈನ್ ಮಾಡೋಕೆ ಇನ್ನು ಕೆಲವು ನಿಮಿಷಗಳಲ್ಲಿ ಆಗಮಿಸಿದ್ದಾರೆ. ಪ್ರಕಾಶ್ ಮಹಾದೇವ್, ರೂಪ ಪ್ರಕಾಶ್, ಕೇರಳದ ಖ್ಯಾತ ಗಾಯಕ ಮಿಸ್ಟರ್ ಕಿರಣ್ ಕುಮಾರ್, ಅದೇ ರೀತಿ ಇನ್ನು ಕೆಲವು ದಿಗ್ಗಜರು ಈ ವೇದಿಕೆಯಲ್ಲಿ ತಮ್ಮನ್ನು ಎಂಟರ್ಟೈನ್ ಮಾಡೋಕೆ ವೇದಿಕೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ರೋಷನ್ ಅವರ ಗಿಟಾರಿನ ಒಂದು ಪ್ಲೇಯಿಂಗ್, ಅದೇ ರೀತಿ ಪುರುಷನ, ಅದೇ ರೀತಿ ದೀಪಕ್ ಅವರ ದಿನೇಶ್ ಅವರ ಒಂದು ಪ್ಯಾಡ್, ಈ ಮೂವರ ಒಳಗೊಂಡಂತೆ ಈ ಒಂದು ವೇದಿಕೆಯಲ್ಲಿ ತಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಡ್ರಮ್ಮರ್ ಅಲ್ಲಿ ಮಿಸ್ಟರ್ ಕಬೀರ್, ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಈ ದಿನ ಉದ್ಘಾಟನಾ ಸಮಾರಂಭ RKC ವಂಡರ್ ಸಿಟಿ, ಇದರ ಉದ್ಘಾಟನಾ ಸಮಾರಂಭ ಇನ್ನು ಕೆಲವು ನಿಮಿಷಗಳಲ್ಲಿ ನಡೆಯಲಿದೆ. ಉದ್ಘಾಟಕರು ಶ್ರೀಯುತ UT ಖಾದರ್ ಬರಲಿಲ್ಲ, ಇನ್ನು ಬರಬೇಕಷ್ಟೇ. ಅಷ್ಟರಲ್ಲಿ ತಾವು ತಮಗೆ ಬೇಕಾಗಿರುವಂತಹ ಯಾವುದೇ ಕೌಂಟರ್ ಅಲ್ಲಿ ಕೂಡ ಹೋಗಿ ಖರೀದಿ ಮಾಡಬಹುದು, ತಿನ್ಬಹುದು, ಏನ್ ಬೇಕಿದ್ರೆ ಮಾಡಬಹುದು, ನಿಮ್ಮ ಇಷ್ಟ. ಆದ್ರೆ ಒಂದು ಸ್ಪೆಷಲ್ ಗಿಫ್ಟ್ ನಿಮ್ಗಾಗಿ ಸಿಗಲಿದೆ. ಆ ಗಿಫ್ಟ್ ಏನಂತ ಹೇಳಿದ್ರೆ RKC ವಂಡರ್ ಸಿಟಿ ಅವರು ತಮಗೆ ನೀಡುವಂತಹ ಈ ಒಂದು ಕೂಪನ್ ಅಲ್ಲಿ 5 ಕೂಪನ್ಸ್ ಇದೆ. ಒಂದೊಂದು ಕೂಪನ್ ಇದು ಮೂಲ್ಯ 100 ರೂಪೀಸ್, ಟೋಟಲ್ ಆಗಿ 500 ರೂಪಾಯಿಯ ಆ ಒಂದು ಕೂಪನ್ ನಿಮ್ಮ ಕೈ ಸೇರಲಿದೆ. ಅದು ಹೇಗೆ ಸೇರುತ್ತೆ ಅಂತ ನಾನು ಮತ್ತೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗ ಹೇಳೋಲ್ಲ, కొంత పక్క పంట రాదవండ ఆ ಒಂದು ಕೂಪನ್ దిక్కి పెట్టిಗೆ ನಿಗಬಹುದು. ಚರ್ಮೂರ್ಲ ತಿನ್ನೋಲಿ, చాలా ಬರೋಲಿ, ಐಸ್ ಕ್ರೀಮ್ ತಿನ್ನೋಲಿ, ಪೂರ ಹೆಚ್ಚಿನ ಕೂಡ 500 ರೂಪಾಯಿದ ಒಂದು ಕೂಪನ್ ಸ್ಪೆಷಲಿ ಇನಾಗ್ರೇಷನ್ ಪರವಾದ RKC ವಂಡರ್ ಸಿಟಿ ನಿಮಗೆ ಕೊಡೋದಿಲ್ಲ. ಅವು ದಿಕ್ಕುನಿಗೆ ಎಂಚ ಮಾಡ ನೀವು ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡು. ನನ್ನ ಕೇಳೋದಕ್ಕೆ ನಿಮಗೆ ರೈಟ್ ಆನ್ಸರ್ ಚೆನ್ನಿಗೆ ಮಾತ್ರ ಕೂಪನ್ ನೀರ ಕೈಗೆ ಇಟ್ಟು, ಆ ಕೂಪನ್ ನೀರ ಕೈಗೆ ಇಟ್ಟಿದ್ದಕ್ಕೆ ಅದು 500 ರೂಪಾಯಿ ಕಾಯಿ ಹುಡುಗ ಚರ್ಮುರಿ ತಿನ್ನ ದೋಸೆ ಬೇರೆ ದೋಸೆ ಉಂಡು, ಕಲಿಕೊಂಡು ಎಂದ್ರೆ ಬೆಲೆಗೆ ಆಗ 500 ರೂಪಾಯಿ ಒಂದು ಆಲ್ಗೆ ಇಟ್ಟಿರುವಂತ ಒಂದು ಪ್ರೈಸ್ ರೇಗೆ ಇಪ್ಪಲ್ಲ ತಲುಪಿಲ್ಲ. ಅವ್ರಿಗೆ ಇನ್ನೆಲ್ಲ ರೆಡಿ ಕೂಪನ್ ಕೌಂಟರ್ ಓಪನ್ ಆಯ್ತು. ಟೋಟಲ್ 4 ಶಾಪ್ಸ್ ಇವರು ಗ್ರಾಮ ಕಟ್ಟಿಗೆ ಆ ಸ್ಪೆಷಲ್ ವೈಚರಣಿಸಲ್ಲ ಒಂದು ಸ್ಪೆಷಲ್ ಗಿಫ್ಟ್ ಆಲ್ಮಾರ್ಕ್ ಆಗಿ ಕೊಡ್ತೊಂಡುಲ್ಲಾರ. ಎಸ್ 500 ರೂಪಾಯಿ ನೀವು ರೆಡಿ ಆಯ್ತುಲ್ಲಾರ ಒಂದು ಕೂಪನ್ ನೀವು ಕೈಗೆ ಇಟ್ಟು ಆ ಒಂದು ಪ್ರಶ್ನೆ ನಾನು ಕೇಳ್ಕೊಂಡಿಲ್ಲ. ನೀವು ರೆಡಿ ಆಯ್ತುಲ್ಲಾರ? ಆರ್ ಯು ರೆಡಿ? ಓಕೆ. ಅಪ್ಪ ಸ್ಟಾರ್ಟಿಂಗ್ ಈಸಿ ಕೊಡ್ಕ ಚಮ್ಮ ಕೂಪನ್ ಉಂಟು. ಈ ಒಂದು ಕೂಪನ್ ಬಿಲ್ ಆಯ್ತು ನಿಂಗೆ 500 रुपीज स्पेंड आगा इडी काउंटर ओके डियर फ्रेंड्स, हम आपसे एक सवाल पूछने जा रहे हैं. सवाल को सही जवाब देने पर आपको मिलेगा गिफ्ट वाउचर RKC वंडर सिटी की ओर से. और ये सवाल है कि जैसा कि अंताक्षरी गेम चलती है उसमें एक धुन राउंड है, उसी तरह हमारे ऑर्केस्ट्रा टीम में एक धुन बजेगी. ये धुन किस गीत पर आधारित है ये आपको गा के बताना है. ओके, ವಾದ್ಯವೃಂದದವರು ಒಂದು ಧ್ವನಿಯನ್ನು ನುಡಿಸಲು, ಈ ಧ್ವನಿ ಯಾವ ಗೀತೆದು ತಾವೊಂದು ಹಾಡು ಹೇಳಿದ್ರೆ ಅಲ್ಲೇ ಹಾಡಬೇಡಿ, ಕೈ ಮೇಲೆ ಮಾಡಿ ನಾನು ನಿಮ್ಮನ್ನು ಬರ್ತೀನಿ ಆನ್ಸರ್ ಕೇಳೋಕೆ. ರೈಟ್ ಆನ್ಸರ್ ನೀಡಿದವರಿಗೆ ನಿಮಗೆ ಬಹುಮಾನ. ಓಕೆ ರೆಡಿ? ಓಕೆ, ಈ ಭಾಗದಿಂದ ಸ್ಟಾರ್ಟ್ ಮಾಡುವ. ಎಸ್ इष्ट बोलने की बात है. जीना इसके लिए जीता था जिसके लिए. आप जीते रहना चाहिए, जीना है, लेकिन ये गलत जवाब है. ಇದು ರಾಂಗ್ ಆನ್ಸರ್. ರೋಷನ್ ಅವರು ಮತ್ತೊಮ್ಮೆ ಪ್ಲೇ ಮಾಡಿ ಪ್ಲೀಸ್. ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ. ರೈಟ್ ಆನ್ಸರ್. ಪಲ್ ಪಲ್ ಡಿ ಕೆ ಬಾಸ್. तुम रेडी हो? प्ले ಮಾಡಿ ಪ್ಲೀಸ್.
ತರಬೇಕು. ನಾನು RKC ವಂಡರ್ ಸಿಟಿ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಅವರ ದಿವ್ಯ ಹಸ್ತದಿಂದ ಮೊದಲ ವಿಜೇತರಿಗೆ ಈ ಒಂದು ಗಿಫ್ಟ್ ವೋಚರ್ ಅನ್ನ ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಶ್ರೀಯುತರು ವೇದಿಕೆಗೆ ಬರಬೇಕು ಪ್ಲೀಸ್. RKC ವಂಡರ್ ಸಿಟಿ ಪರವಾಗಿ ನೀಡುವಂತಹ ಈ ಒಂದು ಗಿಫ್ಟ್ ವೋಚರ್ ಮೊದಲ ವಿನ್ನರ್ ಮಿಸ್ಟರ್ ಸುನೀಲ್. ಮೊದಲ ವಿಜೇತರು ಸ್ವಲ್ಪ ಜೋರಾಗಿ ಚಪ್ಪಾಳೆ ತರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಪ್ರಶಾಂತ್ ಕಾಜವ, ಅಧ್ಯಕ್ಷರು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದರು. ಆದರೆ ಕೆಲವೊಂದು ಕಾರ್ಯಕ್ರಮದ ನಿಮಿತ್ತ ಅವರು ತೆರಳಲಿದ್ದಾರೆ. ಅವರಿಗೆ ಮೊಮೆಂಟೋವನ್ನು ನೀಡಿ ಶ್ರೀಯುತ ಅಜೀಜ್ ಅವರ ಪರವಾಗಿ ಈ ಒಂದು ಮೊಮೆಂಟೋ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಶ್ರೀಯುತ ಪ್ರಶಾಂತ್ ಕಾಜವ ಇವರಿಗೆ RKC ವಂಡರ್ ಸಿಟಿ ಪರವಾಗಿ ಮಿಸ್ಟರ್ ಅಜೀಜ್ ಅವರು ಮೊಮೆಂಟೋವನ್ನು ನೀಡಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. RKC ವಂಡರ್ ಸಿಟಿ ಇದರ ಪರವಾಗಿ ಮಿಸ್ಟರ್ ಅಜೀಜ್ ಅವರು ಶ್ರೀಯುತ ಪ್ರಶಾಂತ್ ಕಾಜವ. दर्द से क्या दिया, इस दर्द में जिंदगी खुशहाल है। ये दुनिया फिलहाल है। काफियत पूछो कभी तो काफियत पूछो तुम्हारे दीवाने का क्या हाल है। सुने न संगे मर मीनारे कुछ भी नहीं है आगे तुम्हारे। आज से दिल से मेरे ताज तुम्हारा, ताज तुम्हारा। सुने न संगे दुनिया फिलहाल है। ಮೊಹಮ್ಮದ್ ಇಜಾನ್ ನೋಡ್ತು ಬಂದವನು ಸಂಕೇಶ್ ನೋಡು ಸಂಕೇಶ್ ಕಿನ್ಯ ಕಿನ್ಯತೆ ಚರ್ಗ ಇನಾಮ್ ಇರ್ತೊಂಡುಲ್ಲ ಅವ್ರು ಗಿಫ್ಟ್ ವೋಚರ್ ಗಿಟ್ಟಿರು RKC ವಂಡರ್ ಸಿಟಿ ಇದರ ಪರವಾಯ್ತು. ಇದ್ರ ಇನಾಮ್ ಕೊಡ್ಕೋಗು ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ. ಮಿಸ್ಟರ್ ಮೊಹಮ್ಮದ್ ತುರ್ಸಿ, ಎಕ್ಸ್ ಕೌನ್ಸಿಲರ್, ಕೋಟೆಕಾರ್ ಟೌನ್ ಪಂಚಾಯತ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತಿಸುತ್ತಾ ಅವರ ಪರವಾಗಿ ಅವರ ದಿವ್ಯ ಹಸ್ತದಿಂದ ಈ ಒಂದು ಗಿಫ್ಟ್ ವೋಚರ್ ಅನ್ನ ಮಾಸ್ಟರ್ ಮೊಹಮ್ಮದ್ ಇಜಾನ್ ಅವರು ವಿನ್ನರ್ ಆಗಿದ್ದಾರೆ. ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ. ಎಸ್ ഇപ്പൊ ഇനാം കിട്ടിയെങ്കിലും ജീവിതം പോകണ്ടല്ല, അത് എന്തിനു ചെന്നു അത് ഏർപ്പാട് ചെല്ലുന്നു വൈക്കത്തില്ല. യെസ് ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ. ಎಸ್ ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ, ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ, ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ, ಬಾಚನಿಗೆ ಬಂದೆ ಪೋಚನಿಗೆ ಪೋಂಡಿಲ್ಲ. ಇನಿ ನೀ ಪೋನೆ तो फूल बन गए जब रात आई तो सितारे बन गए लिखे जो खत जिनमें
शर्माई, कोई खुशबू कहीं बिखरी लगाए, जुल्फ लहराए, लिखे जो खत झूमे वो तेरी याद में, हजारे रंग थे नजारे बन गए, सवेरा जब हुआ तो फूल बन गए, जब रात आई तो सितारे बन गए, लिखे जो खत झूमे। अगारंगे ये इतलाना, ये शर्माना, वही जल की कली खाए, मैं ये समझा तो शर्माना, कोई खुशबू कहीं बिखरी लगाए, जुल्फ लहराए, लिखे जो खत वो तेरी याद में, हजारों रंग के नजारे बन गए, सवेरा जब हुआ तो फूल बन गए, जब रात आई तो सितारे बन गए, लिखे जो खत ಯಾಕಂದ್ರೆ ಮುಂದಿನ ಗೀತೆಗಾಗಿ ನಮ್ಮ ಗಾಯಕಿ ವೇದಿಕೆಗೆ ಬರ್ತಾ ಇದ್ದಾರೆ. अजीब उदास कहानी कहाँ शुरू कहाँ खत्म, ನನ್ನ ಜೊತೆ ಚಪ್ಪಾಳೆ ತಟ್ಟಬಹುದು ಈ ಹಾಡಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು.
सावरे जिया नहीं जाता सिंगारे तेरा बंदना बंदवा कभी बंदना सिंगारे कभी बंदना बंदवा कभी बंदना सिंगारे हेलो टेस्ट चीज चल चल मेरा बेटा ये सजना तू ही चल मेरे इस दिल का बनने ये सजना तेरा मेरा गुजारा जिंदगी में जाने तू ही है सहारा तो कैसे keyboard volume. Tira, 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 Petra, Petra. What a Zika, Zika. Hey. Hey, so come on, darling, you love to me, cara, tama, and mama, panama, boy, party, panalama, so come on, sina, burrigara, panalama, ni mama, ala, naki, rose, dama, rock, basta, song, come on, irbi, porta, bong, come on, area, don't, come on, jolly, lo, jim, kanadama, gulaba. So come on, jolly illa jim khana tama, mama, panama boy party panalama, come on, sina burrigara panalama, nama, all nati rupi dama, come on, hey, yes, gotta go, adipoli dance allo, very good, come on. विकल बंदा हनिया को चिकन
ಸಿಕ್ಕಲ ನಕ್ಕ ವಾರವ ಮುಚ್ಚಿಗಮ್ಮ ಮಿಕ್ಕಲು ಬಂದ ಹಣ್ಣಿಯ ಮುಚ್ಚಿಗಮ್ಮ ಸಿಕ್ಕಲ ನಕ್ಕ ವಾರವ ಮುಚ್ಚಿಗಮ್ಮ Mamacita, Lolita, Wasanda Jalla Barala Masmata, Comita, ni anga ruku katu borutata, Nipita, ni lobo konjo shari pananita, Suvita, Yari yakinita mita, Google paniyo, Italita barma, Cycle gapula rocket tukura, Iran alma, Bubble kama party mo, Jolly wo jimkala barma, Gulaba. Pica Sira Mikkala ಬಂದ ಹಣ್ಣಿ ಬಚ್ಚಿಗಮ್ಮ ಸಿಕ್ಕಲ ನಕ್ಕ ವಾರವ ಮುಚ್ಚಿಗಮ್ಮ ಮಿಕ್ಕಲು ಬಂದ ಹಣ್ಣಿಯ ಗುಚ್ಚಿಗಮ್ಮ ಸಿಕ್ಕಲ ನಕ್ಕ ವಾರವ ಮುಚ್ಚಿಗಮ್ಮ ಸಕ್ಕಮ್ಮ ಜಾಲಿ ಎಲ್ಲ ಜಮಕನ Mama, Panama boy pati panalava Sokama, Ajina borru kama podolama Nikama, Ali nati rose dama Vikila banda Anniya kuchigama Sikila naka Warama muchigama Vikila banda Anniya kuchigama Sikila naka 1, 2, 3, Vikila banda Anniya kuchigama Sikila naka Warama muchigama Kila banda Anniya kuchigama Kila naka Warama muchigama ರವೀಂದ್ರ ಶೆಟ್ಟಿ ಉಳಿದೊತ್ತರವರು ಸಮಯಕ್ಕೆ ಸರಿಯಾಗಿ ಬಂದು ವೇದಿಕೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯ ಸಹೋದರರಾದಂಥ ಕರ್ನಾಟಕ ಎಕ್ಸಿಬಿಷನ್ ಬೋರ್ಡಿನ ಮಾಜಿ ಚೇರ್ಮನ್ ಆದಂಥ JDSನ ನಾಯಕರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಕಣಚೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಚೇರ್ಮನ್ ಆದಂಥ UK ಮೋನೂರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅದೇ ರೀತಿ SDPI ಇದರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಇರ್ಷಾದ್ ಅಜ್ಜಿನಕಡವರು ಕೂಡ ನಮ್ಮೊಂದಿಗೆ ಈ ಸಭೆಯನ್ನು ಸೇರಲಿಕ್ಕಿದ್ದಾರೆ. ಅದೇ ರೀತಿ CPM ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಕೃಷ್ಣಪ್ಪ ಸಾಲಿಯಾನ್ರವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಈ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸದಾಶಿವ ಉಳ್ಳಾಲ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಶಾಂತ್ ಕಾದೇವರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಅಬ್ದುಲ್ ಅಜೀಜ್ ಮತ್ತು ಇದರ ಪಾಲುದಾರರಾದಂಥ ಫಾರೂಕ್ ರವರಿಗೆ ಸಹಕಾರವನ್ನು ನೀಡಿಕೊಂಡು ಈ ಅದ್ಭುತವಾದಂಥ ಈ ವಂಡರ್ ಸಿಟಿ ಸ್ಥಾಪನೆಯಾಗಲು ಮೂಲ ಕಾರಣ ಈ ಜಾಗವನ್ನು ನೀಡಿಕೊಂಡು ಈ ಜಾಗದಲ್ಲಿ ತಾವು ಈ ವಂಡರ್ ಸಿಟಿಯನ್ನು ನಿರ್ಮಿಸುವುದರ ಮೂಲಕ ಈ ಭಾಗದಲ್ಲಿ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದಂಥ ಮೊಹಮ್ಮದ್ ಮೊಯ್ದೀನ್ ಫಜಲ್ ಕೋ ಪಾರ್ಟ್ನರ್ ಯುನಿಟಿ ಹಾಲ್ ಕಲ್ಲಾಪು ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವನ್ನು ಸ್ವಾಗತಿಸ್ತಾ ಅವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಯಲ್ಲಿ ಗೌರವಪೂರ್ವವಾಗಿ ಕೂರಲು ನಾನು ಆಹ್ವಾನವನ್ನು ನೀಡುತ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದಲ್ಲಿ 2-3 ಬಾರಿ ಮಾಜಿ ಕೌನ್ಸಿಲರ್ ಆಗಿ ಈ ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಒಬ್ಬ ಯಶಸ್ವಿ ಪಟ್ಟಣ ಪಂಚಾಯತ್ನ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಮೊಹಮ್ಮದ್ ಬುಷ್ಟಿ ಅವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಂದಕ್ಕೆ ನಮ್ಮ ಜೊತೆ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಲಿದ್ದಾರೆ ತುಂಬೆ ಹಾಸ್ಪಿಟಲ್ನ
ಮಾಲಕರಾದಂಥ BA ಮೊಯ್ದೀನ್ ತುಂಬೆ ಈಗಾಗಲೇ ದುಬಾಯಿಯಲ್ಲಿ ಯಶಸ್ವಿಯಾಗಿ ಉದ್ಯೋಗವನ್ನು ನಿರ್ಮಿಸಿಕೊಂಡು ತಮ್ಮ ಸೇವೆಯ ಮೂಲಕ ಈ ಮಂಗಳೂರಿನಲ್ಲೂ ಕೂಡ ಈ ಜಿಲ್ಲೆಯಲ್ಲಿ ಖ್ಯಾತಿಯನ್ನು ಹೊಂದಿದಂಥ BA ಮೊಯ್ದೀನ್ ತುಂಬೆ ಅವರು ಕೂಡ ನಮ್ಮ ಜೊತೆ ಸೇರಲಿದ್ದಾರೆ. ಅದೇ ರೀತಿ ಯುನಿಟಿ ಹಾಲ್ನ ಇನ್ನೊಬ್ಬ ಪಾರ್ಟ್ನರ್ ಆದಂಥ ನಮ್ಮೆಲ್ಲರ ಆತ್ಮೀಯ ಸಹೋದರರಾದಂಥ TM ಬಾವರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಮಜೀದ್ ಹಾಜಿ ಅವರು ಒಬ್ಬ ಉದ್ಯಮಿ ಆಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ನಾನು ಆಹ್ವಾನಿಸ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ RKC ಅಬ್ದುಲ್ ಅಜೀಜ್ ಮತ್ತು ಅವರ ಪಾಲುದಾರರಂಥ ಫಾರೂಕ್ ರವರಿಗೆ ಈ ಒಂದು ಬಿಸ್ನೆಸ್ನಲ್ಲಿ ಈ ಒಂದು ವಂಡರ್ ಸಿಟಿಯ ಯಶಸ್ವಿಯಾಗಲು ಸಹಕಾರವನ್ನು ನೀಡಿದಂಥ ಅವರ ಎಲ್ಲ ಬಂಧು ಮಿತ್ರರಿಗೆ, ಸಹಪಾಠಿಗಳಿಗೆ, ಅವರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುತ್ತಾ, ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕಡಿಮೆ ವೆಚ್ಚದಲ್ಲಿ ಸ್ವಂತ ಉದ್ದಿಮೆ ನಡೆಸಲು ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಈ RKC ವಂಡರ್ ಸಿಟಿ. ಅಲ್ಲದೆ ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಲು ಬುರ್ಜ್ ಖಲೀಫಾ, ದುಬೈಯಲ್ಲಿರುವಂತಹ ಬುರ್ಜ್ ಖಲೀಫಾದ ಆಕೃತಿಯನ್ನು ಹೋಲುವಂತಹ ಒಂದು ಸುಂದರವಾದಂತಹ ಈ ಒಂದು ವಿನ್ಯಾಸವನ್ನು ಕೂಡ ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಲು ಕೂಡ ಈ ಒಂದು ಸುಂದರ ವಿನ್ಯಾಸ ಮಾಡಿಗೊಳಿಸಲಾಗಿದೆ. ಅದೇ ರೀತಿ ಮಕ್ಕಳಿಗೆ ಬಿಡುವಿನ ಸಮಯವನ್ನು ಕಳೆಯಲು ತಾನಿ ಫನ್ ಝೋನ್ ಎಂಬ ಒಂದು ಫನ್ ಸಿಟಿಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕೂಡ ಕುಟುಂಬ ಸಮೇತವಾಗಿ ಮಕ್ಕಳು ಬಂದು ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಅದೇ ರೀತಿ ಬಲಭಾಗದಲ್ಲಿ ಒಂದು ಬೋಟಿಂಗ್ ವಿಹಾರವನ್ನು ಕೂಡ ಮಕ್ಕಳಿಗೆ ಮಾಡಲಾಗಿದೆ. ಅಲ್ಲದೆ ಸುಮಾರು 40ಕ್ಕಿಂತಲೂ ಜಾಸ್ತಿ ಇಲ್ಲಿ ಒಂದು ಫುಡ್ ಕೋರ್ಟ್ ಇರಬಹುದು ಅಥವಾ ಪರ್ಫ್ಯೂಮ್ಸ್ ಅಂಗಡಿ ಇರಬಹುದು, ಅನೇಕ ಥರದ ಒಂದೇ ಸೂರಿನಡಿಯಲ್ಲಿ ಎಲ್ಲ ಒಂದು ವಸ್ತುಗಳು ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಈ ಒಂದು ಪರಿಕಲ್ಪನೆಯನ್ನು ನೀಡಿದವರು ನಮ್ಮೆಲ್ಲರ ನಾಯಕರು, ಈ ಭಾಗದ ನೆಚ್ಚಿನ ಶಾಸಕರಾದಂತಹ UT ಖಾದರ್ ಸರ್ ಅವರು, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ RKC ಅಬ್ದುಲ್ ಅಜೀಜ್ ಹಾಗೂ ಅವರ ಪಾಲುದಾರಂಥ ಫಾರೂಕ್ ರವರಿಗೆ ಈ ಒಂದು ಪರಿಕಲ್ಪನೆ ನೀಡಿ ಇದರ ಸಂಪೂರ್ಣ ಇದಕ್ಕೆ ಸಹಕಾರ ನೀಡಿ ಇದಕ್ಕೆ ಹಗಲಿರುಳು ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಇದರ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು RKC ವಂಡರ್ ಸಿಟಿ ನಿಮಗೆ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಇದರ ಯಶಸ್ಸಿಗೆ ಮುಖ್ಯ ಕಾರಣರಾಗುತ್ತೀರಿ ನೀವು ಗ್ರಾಹಕರು. ನಿಮ್ಮ ಈ ಒಂದು ಪರಿಸರದಲ್ಲಿ ಬಂದು ಇದರ ಯಶಸ್ಸಿಗೆ ಕಾರಣೀಕರ್ತರಾಗಬೇಕು ಅಂತ ಕೇಳಿ, ಈ ಒಂದು ವಂಡರ್ ಸಿಟಿ ನಿರ್ಮಾಣದ ಹಿಂದೆ ಹಲವಾರು ಮಂದಿ ಶ್ರಮಪಟ್ಟಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾಣುವಂತಹ ಒಂದು ಬುರ್ಜ್ ಖಲೀಫಾ ಟವರಿನ ಈ ವಿನ್ಯಾಸವನ್ನು ರವಿ ಮತ್ತು ಅಮರ್ ತಮಿಳುನಾಡು ಇವರು ನಿರ್ಮಾಣಗೊಳಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ನಿಮ್ಮ ಎದುರುಗಡೆ ಕಾಣಿರುವಂತಹ ಈ ಒಂದು ಶಾಪಿನ ವಿನ್ಯಾಸವನ್ನು ಶೈನ್ ಕಮ್ಯುನಿಕೇಷನ್ನ ಮನ್ಸೂರ್ ಆ್ಯಂಡ್ ಟೀಮ್ ACB ಸೀಟ್ಸ್ ಮತ್ತು ನೇಮ್ ಬೋರ್ಡನ್ನು ಅಳವಡಿಸುವುದರ ಮೂಲಕ ಇದಕ್ಕೆ ಒಂದು ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ತಾನಿ ಫನ್ ಝೋನ್ ಇದರ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರನ್ನು ಮಾಡಿದವರು ಸೆಮ್ನೆಕ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗ್ಳೂರ್ ಲಾಲ್ಬಾಗ್, ಇದರ ಮಹೇಶ್ ಆ್ಯಂಡ್ ಟೀಮ್ ಇವರು ಕೂಡ ಇದರ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇದರ ಎಲೆಕ್ಟ್ರಿಕಲ್ ಆ್ಯಂಡ್ ಲೈಟಿಂಗ್ಸನ್ನು RKC ಲೈಟಿಂಗ್ಸಿನ ಶರೀಫ್ ಆ್ಯಂಡ್ ಟೀಮ್ ಮಂಟಪದ ಇವರು ವಹಿಸಿದ್ದಾರೆ. ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕನ್ಸ್ಟ್ರಕ್ಷನನ್ನು ಮಾಡಿದವರು ಹಮೀದ್ ಬೋಲಂತೂರ್ ಆ್ಯಂಡ್ ಟೀಮ್, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವಂಡರ್ ಸಿಟಿಯಲ್ಲಿರುವಂತಹ ಎಂಟ್ರೆನ್ಸ್ ಗೇಟಿನ ಈ ಒಂದು ಸುಂದರ ವಿನ್ಯಾಸವನ್ನು ಮಾಡಿದ ಜಾಲಿಕೆಟ್ ಡಿಸೈನ್ ಮಾಡಿದವರು ಸಂದೀಪ್ ಆ್ಯಂಡ್ ಟೀಮ್, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಎಂಟ್ರೆನ್ಸ್ ಗೇಟಿನ ನೇಮ್ ಬೋರ್ಡಿನ ವಿನ್ಯಾಸ ಮಾಡಿದವರು ತೌಸೀಫ್ ಆ್ಯಂಡ್ ಟೀಮ್, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಬುರ್ಜ್ ಖಲೀಫಾದ ಈ ಒಂದು ಟವರ್ ಲೈಟಿಂಗ್ಸ್ನ ವಿನ್ಯಾಸವನ್ನು ಮಾಡಿದವರು ಲೋಬೋ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಕಲ್ಲಾಪು,
ಇವರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಉದ್ಘಾಟನಾ ಸಮಾರಂಭದ ಮುಖ್ಯವಾಗಿ ಈ ಒಂದು ಇವೆಂಟ್ಸಿನ ಕಾರ್ಯಕ್ರಮವನ್ನು ವಹಿಸಿದವರು ಸ್ಯಾಡ್ಸ್ ಮ್ಯೂಸಿಕ್ ವರ್ಲ್ಡ್ ಮ್ಯಾಂಗ್ಳೂರ್ ಇದರ ನೌಶಾದ್ ಆ್ಯಂಡ್ ಟೀಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಲು ನಮ್ಮೆಲ್ಲರ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರಾದಂತಹ UT ಖಾದರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ RKC ವಂಡರ್ ಸಿಟಿ ಇದರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಕೃತಿಯ ಉದ್ಘಾಟನಾ ಸಮಾರಂಭ ನಮ್ಮೆಲ್ಲರ ನಾಯಕರಾದಂತಹ UT ಖಾದರ್ ಸರ್ ಅವರು ಕೆಲವೇ ಕ್ಷಣದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಲ್ಲಿ ಲೈಟ್ ಅನ್ನು ಆಫ್ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಲೈಟ್ ಉದ್ಘಾಟನಾ ಕಾರ್ಯಕ್ರಮವನ್ನು ತುಂಬೆ ಗ್ರೂಪಿನ ಮಾಲಕರಾದಂತಹ ಡಾಕ್ಟರ್ ತುಂಬೆ ಮೊಯ್ದೀನ್ ರವರು ವಹಿಸಲಿದ್ದಾರೆ. ಅವರಿಗೆ RKC ವಂಡರ್ ಸಿಟಿ ಇದರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. RKC ಅಬ್ದುಲ್ ಅಜೀಜ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರಾದಂತಹ UT ಖಾದರ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು RKC ವಂಡರ್ ಸಿಟಿ ಇದರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ RKC ವಂಡರ್ ಸಿಟಿ ಇದರ ಪಾಲ್ದಾರ ಫಾರೂಕ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. Assalamu alaikum. I wish you all the best. This is an amazing setup you have created. I'm sure it will succeed. I hope everyone enjoys here. Thank you very much. ಮತ್ತೋರ್ವ ಮುಖ್ಯ ಅತಿಥಿ ಬಾವರವರು ಇದ್ದಾರೆ, ಕೋಟೆಕಾರ ಟೌನ್ ಪಂಚಾಯತ್ನ ಮಾಜಿ ಸದಸ್ಯರು. ಅವರನ್ನು ಕೂಡ RKC ವಂಡರ್ ಸಿಟಿ ಇದರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ರಿಯಾಜ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಕ್ಕೆ ಎಲ್ಲರ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಒಂದು ಕಾಣುವಂತಹ ಸುಂದರ ವಿನ್ಯಾಸದ ಶಕ್ತಿ RKC ಅಬ್ದುಲ್ ಅಜೀಜ್ ಹಾಗೂ ಅವರ ಪಾಲುದಾರರಿಗೆ ಇದರ ಬಗ್ಗೆ ಸಂಪೂರ್ಣ ಆತ್ಮವಿಶ್ವಾಸ ಧೈರ್ಯ ಮತ್ತು ತುಂಬಿದಂತಹ ನಮ್ಮೆಲ್ಲರ ನಾಯಕರಾದಂತಹ UT ಖಾದರ್ ಸರ್ ಅವರು ನಿಮ್ಮೆಲ್ಲರನ್ನು ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ. ನಮ್ಮೆಲ್ಲರ ಆತ್ಮ ಮಿತ್ರರಾಗಿರುವಂಥ RKC ಅಜೀಜ್ ಮತ್ತು ಫಾರೂಕ್ ಹಾಗೂ ಎಲ್ಲ ಮಿತ್ರರು ಸೇರಿಕೊಂಡು ಈ ಒಂದು ನಾಟಿಕಲ್ನ ಕೇಂದ್ರ ಪ್ರದೇಶದಲ್ಲಿ ಈ ರೀತಿಯ ಒಂದು ವಂಡರ್ ಸಿಟಿ ಹಮ್ಮಿಕೊಳ್ಳುವ ಮೂಲಕ ಸರ್ವ ಪ್ರದೇಶ ಜನರಿಗೂ ಕೂಡ ಅತ್ಯಂತ ಸಂತೋಷ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು RK ಅಜೀಜ್ ಮತ್ತು ಎಲ್ಲ ತಂಡದವರನ್ನು ಸರ್ವರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಮ್ಮ ಜೊತೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದಂತಹ ನಮ್ಮ ಗೌರವಿತರು ಹಿರಿಯರು, ಬಹುಶಃ ಇವತ್ತು ದುಬೈ ಮತ್ತು ಗಲ್ಫ್ ರಾಷ್ಟ್ರದಲ್ಲಿ ಮಂಗಳೂರಿನವರಿಗೆ ಸ್ವಾಭಿಮಾನದ ಒಂದು ಗೌರವ ತಂದುಕೊಟ್ಟಂತಹ ತುಂಬೆ ಸಂಸ್ಥೆಯ ಮಾಲೀಕರು ಆಗಿರುವಂತಹ ನಮಗೆ ಗೌರವದ ಮೊಯ್ದೀನ್ ಅಕ್ಕನವರು ಬಹುಶಃ ಇವತ್ತು ದುಬೈಯಲ್ಲಿ ಹೋಗಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಮತ್ತು ಫಾರ್ಮಸಿಯ ಆ ಒಂದು ಸಂಸ್ಥೆ ಸ್ಥಾಪಿಸುವ ಮೂಲಕ ಅತ್ಯುತ್ತಮವಾದ ಒಂದು ವ್ಯಕ್ತಿ ಅಲ್ಲಿ ರೂಪಿಸಿಕೊಂಡು ಕೆಲಸ ಕೊಟ್ಟ ಸಂದರ್ಭದಲ್ಲಿ ಅವರೇ ಬಂದು ಇಲ್ಲಿ ಉದ್ಘಾಟನೆ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ. ಅದಕ್ಕೆ ಕ್ಷೇತ್ರ ಸರ್ವ ಜನರ ಪರವಾಗಿ ಇವರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಜೊತೆಯಲ್ಲಿ ಫೈಜಲ್ ಅಕ್ಕನವರು, ನಮ್ಮ ಕೃಷ್ಣಪ್ಪಣ್ಣನವರು, ಮಜೀದ್ ಅಕ್ಕನವರು, ಮೊಹಮ್ಮದ್ ಅವರು, ಮೋಹನ್ ಅಕ್ಕನವರು, ಇರ್ಷಾದ್ ಅವರು, ಅದೇ ರೀತಿ ನಮ್ಮ ಸ್ಟೇಟ್ ಚೇರ್ಮನ್ ಆಗಿದ್ದ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು, ಬಾವಕ್ಕನವರು, ಬಾವರವರು ಮುಂತಾದ ಬಹುಶಃ ಎಲ್ಲ ಸಂದರ್ಭದಲ್ಲಿ ನಾನು RKC ಅಜೀಜ್ ಅವರಿಗೂ, ಫಾರೂಕ್ ಅವರಿಗೂ, ನವಾಜ್ ಅವರಿಗೂ, ನೌಸೀರ್ ಅವರಿಗೂ, ಎಲ್ಲ ಜಕ್ರಿಯ ಮತ್ತು ನಮ್ಮ ಇನ್ನಿತರ ನಮ್ಮ ನಾಸಿರ್ ಸ್ಟೇಟ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಅಂದ ನಾಸಿರ್ ಸಾಮಾನ್ಯ ಅವ್ರಿಗೂ ಮತ್ತು ಎಲ್ಲ ನಮ್ಮ ಮುಸ್ತಫರ್ ಅವರಿಗೂ ಅಭಿನಂದನೆ ಸಲ್ಲಿಸಿಕೊಂಡು ದೀರ್ಘವಾಗಿ ನಾನು ಮಾತಾಡದೆ, ನಾನು ಬರೀ ಇದಕ್ಕಾಗಿ ಬಂದು ಈಗ ಮತ್ತೆ ಬೆಂಗಳೂರು ಹೋಗಬೇಕು, ನಮ್ಮಲ್ಲಿ ಧರ್ಮ ನಡೀತಿದೆ, ಬಿಡಬಾರ್ದಂಥ ಕಂಡೀಷನ್ ಇದೆ, ಮತ್ತೆ ಅಲ್ಲಿ ರಾತ್ರಿ ಹೋಗಿ ಮುಟ್ಟುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕೆ ನಿಮ್ಮೆಲ್ಲ ಕ್ಷಮೆ ಸ್ವಲ್ಪ ಬೇಗ ಹೋಗಿ. ನಾನು ಹೇಳೋದಿಷ್ಟೇ, ಇವತ್ತು RKC ಅಜೀಜ್ ಮತ್ತು ಮಿತ್ರರು ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿದ್ದನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಯುವಕರು ನಾವು ಮುಂದೆ ನಿಂತು ನಾವು ಉದ್ಯಮ ಆಗುವ ಜೊತೆಯಲ್ಲಿ 10 ಯುವಕರಿಗೆ ಉದ್ಯೋಗ ಕೊಡುವಂಥ ಈ ಒಂದು ದೂರದೃಷ್ಟಿ ಯೋಚನೆ 40 ಅಂಗಡಿಯಲ್ಲಿ 40 ಯುವ ಉದ್ಯಮಿಗಳು ಬಂದು ಇವತ್ತು ನಮ್ಮ ಸಮಾಜದಲ್ಲಿ ನಿಂತಿದ್ದಾರೆ. 40 ಯುವ ಉದ್ಯಮಿಗಳು ಕೂಡ ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅತ್ಯಂತ ನಿಮ್ಮ ಉದ್ಯಮದಲ್ಲಿ ವ್ಯಾಪಾರ ಆಗಿ ನೀವು ಮತ್ತೆ 10 ಜನರಿಗೆ ಕೆಲಸ ಕೊಡೋ ಸಂದರ್ಭದಲ್ಲಿ ಇದು ಸಮಾಜಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಿಮ್ಮೆಲ್ಲ ಶುಭ ಸಲ್ಲಿಸಿಕೊಂಡು ಯಾರೆಲ್ಲಿ ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅಲ್ಲಾಹು ತಾಲಾ ದೇವರನಿಗೆ ವಿಶೇಷವಾದ ಆ ಶಕ್ತಿ ಕೊಟ್ಟು ಬಹುಶಃ ಅತ್ಯುನ್ನತವಾದ ಮುಂದಿನಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಸರ್ವರಿಗೂ ಕೂಡ ಆಗಲಿ.
ಈ ಒಂದು ಪ್ರದೇಶಕ್ಕೆ ಬರುವಂತೆಲ್ಲ ಹಿರಿಯರು, ಕಿರಿಯರು, ಯುವಕರು, ಮಹಿಳೆಯರು ಎಲ್ಲರಿಗೂ ಅತ್ಯಂತ ಪ್ರೀತಿ ಸೋದರದಿಂದ ಒಂದು ನೆಮ್ಮದಿಯ ಸಂತೋಷದ ಸಮಯ ಕಳೆಯುವಂಥ ಒಂದು ಉತ್ತಮವಾದ ಶಾಂತಿಯ ಒಂದು ಪರಿಸ್ಥಿತಿ ಆಗಲಿ. ಅದೇ ರೀತಿ ಪ್ರಪ್ರಥಮ ಬಾರಿಗೆ ಈ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಆಡುವಂಥ ಯೋಜನೆ, ಅದರ ಜೊತೆಯಲ್ಲಿ ಮುಂಚೆ ಬುರ್ಜ್ ಖಲೀಫ್ ಬರೀ ಪೇಪರಲ್ಲಿ ಮತ್ತು ಫೋಟೋದಲ್ಲಿ ಮಾತ್ರ ನೋಡಿದ್ದು, ಕೆಲವು ದುಬೈ ಹೋದವರು ಪಾಪ ಇವತ್ತು ನೋಡಿದ್ದಾರೆ. ಆದರೆ ನಾಟಕಗಳು ಮತ್ತು ನಮ್ಮ ಗ್ರಾಮೀಣ ಮಟ್ಟದ ಜನಸಾಮಾನ್ಯರು ಕೂಡ ಅವ್ರ ಮಕ್ಕಳು ಕೂಡ ಬುರ್ಜ್ ಖಲೀಫ್ ಮಾದರಿ ಮಿನಿ ಬುರ್ಜ್ ನೋಡಬೇಕಂತೇಳಿ ಐತಿಹಾಸಿಕವಾದ ಬುರ್ಜ್ ಖಲೀಫನ್ನು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದರ ಲೈಟನ್ನು ಈಗ ಮೊಯ್ದಿನಾಕ ಆನ್ ಮಾಡ್ತಾರೆ. ನಾನು ನಿಮಗೆಲ್ಲ ದೀರ್ಘವಾಗಿ ಮಾತಾಡೆ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯನ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ನೆಮ್ಮದಿಯ ಒಂದು ಬದುಕು ಮತ್ತು ವಾತಾವರಣ ನಿರ್ಮಾಣ ಆಡ್ಕೊಂತ ಅವಕಾಶ ಆಗಲಿ. RKC ಅಜೀಜ್ ಅಂತ ಮಿತ್ರರು ಇನ್ನು ಮುಂದಕ್ಕೆ ಇಂಥ ಬೇರೆ ಬೇರೆ ರೀತಿಯ ಆ ವಂಡರ್ ಸಿಟಿಗಳನ್ನು ಪ್ರಾರಂಭ ಆಗುವಂಥ ಅವಕಾಶ ಹೊತ್ತು ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲನೂ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನಿ ರಹೀಮ್ ಹೇಳುವ ಮೂಲಕ ಚಾಲನೆ ಕೊಡ್ತೇವೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಇಂಥೆಲ್ಲ ಸೋದರಿಗೆ ನಮಸ್ಕಾರಗಳು, ಧನ್ಯವಾದಗಳು. UT ಖಾದರ್ ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಇಫ್ತಿಕಾರ್ ಅಲಿ, ಸದಸ್ಯರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದರ ಸೆನೆಟ್ ಸದಸ್ಯರಂತ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಆಗಮಿಸಿದ್ದಾರೆ. ಅವರಿಗೆ RKC ವಂಡರ್ ಸಿಟಿ ಇದರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ರಾಜ್ಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಂತ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಒಂದೆರಡು ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ಒಂದು ಸಂತೋಷದಾಯಕವಾದ ಸಂಭ್ರಮವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಬಹಳ ಉತ್ತಮವಾಗಿ ನಾನು ಹಾಜರ ಹತ್ರ ಮಾತನಾಡುವಾಗ ಕೇಳಿದೆ, ಎಷ್ಟೊಂದು ಈ ಒಂದು ಜಾಗದಲ್ಲಿ ಬಹಳ ಸುಂದರವಾಗಿ ಒಂದೂ ಕೂಡ ಜಾಗ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗದ ರೀತಿಯಲ್ಲಿ ಒಂದು ಉತ್ತಮವಾದ ಒಂದು ನಕ್ಷೆಯನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ನಮ್ಮ ದುಬೈಯಲ್ಲಿರತಕ್ಕಂಥ ವಿಶ್ವದ ಅತಿ ಎತ್ತರವಾದಂಥ ಬುರ್ಜ್ ಖಲೀಫಾದ ಒಂದು ಮಾದರಿಯನ್ನು ಕೂಡ ಸೃಷ್ಟಿಸಿ ಇವತ್ತು RKC ವಂಡರ್ ಸಿಟಿಯ ಒಂದು ಕಾರ್ಯಕ್ರಮ ಆಗುವುದು ಅಂತ ಹೇಳಿದರೆ ಇಡೀ ನಮ್ಮ ಈ ಭಾಗಕ್ಕೆ ಒಂದು ಸಂಭ್ರಮದ ದಿನ. ಇವತ್ತು ನಮ್ಮ ಜೊತೆ ಬಹಳ ಖ್ಯಾತರಾದಂಥ ಉದ್ಯಮಿ, ಶಿಕ್ಷಣ ತಜ್ಞರಾದಂಥ ನಮ್ಮ ತುಂಬೆ ಮೊಯ್ದೀನ್ ಬಾಬು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಭಾಗದ ಶಾಸಕರು, ವಿರೋಧ ಪಕ್ಷದ ಸಭಾನಾಯಕರಾಗಿರ್ತಕ್ಕಂಥ ಗೌರವಾನ್ವಿತ UT ಖಾದರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಬಹಳ ಆತ್ಮೀಯರಾದಂಥ ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಮೋನಕರ್ ಅವರಿದ್ದಾರೆ. ನಮ್ಮ ಪುಷ್ಟಿ ಮೊಹಮ್ಮದ್ ಅಕರ್ನ ಬಹಳ ಆತ್ಮೀಯರು. ಇಲ್ಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯರು ಕೂಡ ಬಹಳಷ್ಟು ಜನಸಾಗರವೇ ಇಲ್ಲಿ ಸೇರಿದೆ. ಖಂಡಿತವಾಗಿಯೂ ನಾನು ಅಂದ್ಕೊಳ್ತೇನೆ ಈ ಭಾಗದಲ್ಲಿ ಇದೊಂದು ಒಳ್ಳೆಯ ಒಂದು ವಾಣಿಜ್ಯ ಕೇಂದ್ರವಾಗಿ ಇವತ್ತು 40 ಉದ್ಯಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಥಾಪಿಸಿ ನಾನು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಹೇಳಿದಂತೆ ನಿರುದ್ಯೋಗದಲ್ಲಿ ಇರತಕ್ಕಂಥ ಬಹಳಷ್ಟು ಯುವಕರು ಇವತ್ತು ಉದ್ಯೋಗವನ್ನು ಅರಸಿಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಈ ಭಾಗದ ಈ 40 ಏನು ಮಾಡಿದ್ದಾರೆ ಇದರಲ್ಲಿ ಮಳಿಗೆಗಳನ್ನು ಇಲ್ಲಿ ಬೇಕಾದಷ್ಟು ಉದ್ಯಮಗಳನ್ನು ಕೂಡ ಸೃಷ್ಟಿಸುವಂಥ ಕೆಲಸ ಇವರಿಂದ ಆಗಿದೆ. ನಾನು ಈ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಸಮುಚ್ಚಯವನ್ನು ಸ್ಥಾಪನೆ ಮಾಡಿದಂಥ ಈ ಸಮುಚ್ಚಯಕ್ಕೆ ಸ್ಥಳದಾನ ನೀಡಿದಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ಈ ಒಂದು ಉದ್ಯಮಕ್ಕೆ ಯಾರು ಕೈ ಹಾಕಿದ್ರೆ ನಮ್ಮ RKC ಬ್ರದರ್ಸ್ ಇವರು ಭಾಳ ಒಳ್ಳೆಯ ರೀತಿಯಲ್ಲಿ ಉದ್ಯಮ ನಡೆಸುವಂತೆ ದೇವರವರಿಗೆ ಆಶೀರ್ವಾದನ ಕೊಡಲಿ ಅಂತ ಹೇಳುತ್ತಾ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ನಾವು ಒಂದೆರಡು ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಂಥ ನೀವೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಭಾಳ ಆತ್ಮೀಯ ಮಿತ್ರ ಮುಸ್ತಾಫರ್ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ರವೀಂದ್ರ ಶೆಟ್ಟಿ ಉಳಿದರವರಿಗೆ. ಇದೀಗ ಮೊಯ್ದೀನ್ ತುಂಬೆ ಇವರ ದಿವ್ಯ ಹಸ್ತದಿಂದ ಹಾಗೂ UT ಖಾದರ್ ಸರ್ ಅವರ ಸಮ್ಮುಖದಲ್ಲಿ ಬುರ್ಜ್ ಖಲೀಫಾ ಆಕೃತಿಯ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಂಗಳೂರು ತಾಲೂಕು ಕೋಟೆಕಾರ ಗ್ರಾಮದ ಒಳವಿನಹಳ್ಳಿ ನಿವಾಸಿ ಸೇವಿಯರ್ ಡಿಸೋಜ ಮಿಸ್ಟರ್ ಕಾಸರಗೋಡು 2022 ಗೋಲ್ಡ್ ಮೆಡಲ್ ವಿಜೇತರಾಗಿದ್ದಾರೆ. ಅವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ನಡೆಸಿದೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಆ ಗಿಫ್ಟ್ ವೋಚರ್ ಎಲ್ಲಿ ಕೂಡ ಯೂಸ್ ಮಾಡಬಹುದು. ಈಗ ಫುಲ್ ರಶ್ ಆಗಿದ್ದಾರೆ, ಕೇವಲ ಈಗ ಮಾತ್ರ ಹಾಡಬೇಕು. ಯಾರಿಗೆಲ್ಲ ಬೇಕು ಮಾಪಿನ ಪಾಠ ಅಡುಗೆ ಎಲ್ಲರೂ ಕೈಯಲ್ಲಿ ഉണ്ടു സഖി ഒരു കുല മുന്തിരി പകിടുവാനായി നാലണ കയ്യിൽ ഉണ്ട് പ്രിയേ കൽവിലൊരാശ മുന്തിരി എല്ലാവരും പാടണം, കൂടെ പാടണം. കാപ്പുമല കണ്ട പൂങ്കാറ്റേ കാണിക്ക നീ കൊണ്ടുവന്നാട്ടെ കാരയ്ക്ക കായ്ക്കുന്ന നാടിന്റെ മധുര് കിസ്സ പറഞ്ഞാട്ടെ. കാപ്പുമല കണ്ട പൂങ്കാറ്റേ കാണിക്ക നീ കൊണ്ടുവന്നാട്ടെ കാരയ്ക്ക കായ്ക്കുന്ന നാടിന്റെ മധുര് കിസ്സ പറഞ്ഞാട്ടെ. നെഞ്ചിനുള്ളിൽ നീയാണ്, കണ്ണു മുന്നിൽ നീയാണ്, കണ്ണടച്ച നീയാണ്. അങ്ങാരു എന്നറിയില്ലേ, അങ്ങീ നാട്ടിലെ രാജാവല്ലേ, അങ്ങ് വരും യാതന കേൾക്കാൻ യാചകനാണെന്നോ. ഉണ്ടു സഖി ഒരു കുല മുന്തിരി പകിടുവാനായി നാലണ കയ്യിൽ ഉണ്ട് പ്രിയേ കൽവിലൊരാശ മുന്തിരി എല്ലാവരും പാടണം, കൂടെ പാടണം. കാപ്പുമല കണ്ട പൂങ്കാറ്റേ കാണിക്ക നീ കൊണ്ടുവന്നാട്ടെ കാരയ്ക്ക കായ്ക്കുന്ന നാടിന്റെ മധുര് കിസ്സ പറഞ്ഞാട്ടെ. കാപ്പുമല കണ്ട പൂങ്കാറ്റേ കാണിക്ക നീ കൊണ്ടുവന്നാട്ടെ കാരയ്ക്ക കായ്ക്കുന്ന നാടിന്റെ മധുര് കിസ്സ പറഞ്ഞാട്ടെ. നെഞ്ചിനുള്ളിൽ നീയാണ്, കണ്ണു മുന്നിൽ നീയാണ്, കണ്ണടച്ച നീയാണ് ഫാത്തിമ.
ഫാത്തിമ കണ്ണി മുന്നിൽ നീയാണ് കണ്ണി മുന്നിൽ നീയാണ് കണ്ണടച്ച നീയാണ് ഫാത്തിമ ഫാത്തിമ രജബ് മാസ നിലാവ് പോലെ കവിളിൽ ഒളിവുള്ള ലോലെ കാത്തിരിക്കും മാരന് നീ ഇന്നു പെണ്ണാളെ കൽവിൽ മധുരമെല്ലാം മാരന് നീ നൽകു പൂമോളെ രജബ് മാസ നിലാവ് പോലെ കവിളിൽ ഒളിവുള്ള ലോലെ കാത്തിരിക്കും മാരന് നീ ഇന്നു പെണ്ണാളെ ചുണ്ടിൽ മധുരമെല്ലാം നാരന് നീ നൽകു പൂമോളെ മധുവർണ്ണ ചിരിയുള്ള ആരെയും പാടോ മധുവർണ്ണ ചിരിയുള്ള കുയിലിന്റെ സ്വരമുള്ള പുതുപുതു മണവാട്ടി നിന്റെ മുല്ലക്കിനവിലെ അഴകേറും പുതുമാരൻ ഇതാ വരുന്നേ മധുവർണ്ണ ചിരിയുള്ള കുയിലിന്റെ സ്വരമുള്ള പുതുപുതു മണവാട്ടി നിന്റെ മുല്ലക്കിനവിലെ അഴകേറും പുതുമാരൻ ഇതാ വരുന്നേ പെണ്ണേ ഇതാ വരുന്നേ ഇതാ വരുന്നേ പെണ്ണേ ഇതാ വരുന്നേ Thank you all. लैला मलैला ऐसी हो लैला हर कोई चाहे मुझसे मिलना अकेला लैला मलैला ऐसी हो लैला हर कोई चाहे मुझसे मिलना अकेला जिसको भी देखो दुनिया बुला दूं मजनू बना दूं ऐसी लाला जो इतने हंसी है मेरी आंखें मुझसे क्या कह रही है तुम आ गए हो कैसे आए कह रहा है छू के देखूं लैला मैं कोई चाहे मुझसे मिलना अकेला लैला मैं लैला ऐसी हूँ लैला कोई चाहे तुझसे मिलना अकेला किसी को मेरा शौक है किसी को मेरा है नशा जवानी कहते हैं मुझे है मैंने आशिक हर जगह किसी को मेरी हसरतें किसी की मैं हूँ दिलरुबा मुझे पाने के वास्ते मांगे दुआ सारा ज़माना हसीनों का दीवाना ज़माना के है फिर क्यों मुझको पूरा है दिल लगाना सारा ज़माना हसीनों का दीवाना ज़माना के है फिर क्यों पूरा है दिल लगाना सारा
जमाना 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 ಥ್ಯಾಂಕ್ ಯು. ಶ್ರೀಯುತ ಭರತರಾಜ್ ಶೆಟ್ಟಿ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವರಿಗೆ ನೆನಪಿನ ಈ ಒಂದು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. तुम्हें रात दिन मैं यहाँ से वहाँ ओ मेरे हम सफर प्यार की राह पर साथ चले हम मगर क्या खबर ओ मेरे हम सफर प्यार की राह पर साथ चले हम मगर क्या खबर रास्ते में कहीं रह गए हम नशी तुम कहाँ तुम कहाँ जाने जा ढूंढती फिर रही हूँ तुम्हें रात दिन मैं यहाँ से वहाँ मुझको चला पास हो तुम खड़े मेरे दिल में छुपे और मुझे कुछ पता ना चला दिल मेरे को नहीं देखो सारा जहां तुम कहाँ मैं यहाँ तुम कहाँ मैं जाने जा ढूंढता फिर रहा हूँ तुम्हें रात दिन मैं यहाँ से वहाँ मुझको गए हो सनम तुम कहाँ मैं यहाँ तुम कहाँ मैं यहाँ जाने जा ढूंढता फिर रहा हूँ तुम्हें रात दिन मैं यहाँ से वहाँ मुझको आवाज दो everybody गए हो सनम तुम कहाँ मैं यहाँ तुम कहाँ मैं यहाँ जाने जा ढूंढता फिर रहा हूँ तुम्हें रात दिन मैं यहाँ थैंक यू ಶ್ರೀಯುತ ಸದಾಶಿವ್ ಉಳ್ಳಾಲ್, ಇವರಿಗೆ ಅಜೀಜ್ ಅವರು ಮೊಮೆಂಟವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸ್ವಲ್ಪ ಜೋರಾದ ಚಪ್ಪಾಳೆ ಶಬ್ದ ನಿಂತಿರುವಂಥ ಎಲ್ಲ ಪ್ರೇಕ್ಷಕರು. ಎನ್.ಎಸ್. ಕರೀಂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರಿಗೆ ಅಜೀಜ್ ಅವರು ಮೊಮೆಂಟವನ್ನು ನೀಡಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಹಲೋ, ಜನಾಬ್ ರೆಹಮಾನ್ ಕೋಡಿಜಾಲ್ ಇವರಿಗೂ ಕೂಡ ನೆನಪಿನ ಈ ಒಂದು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಮೊಹಮ್ಮದ್ ಅಜೀಜ್ ಅವರು ವಂಡರ್ ಸಿಟಿ ಅವರ ಪರವಾಗಿ. ಓಕೆ, ಮುಂದಿನ ಗೀತೆಯನ್ನು ಹಾಡೋಕೆ ವೇದಿಕೆಗೆ ಬರ್ತಾ ಇದ್ದಾರೆ. सो अगला गीत आपके सामने गाने के लिए आ रहे हैं आप ही के नाटकल के मशहूर शख्स हैं मिस्टर निसार चार मीनार
मेरे सपनों की रानी कब आएगी तू, आए रुत मस्तानी कब आएगी तू, जाए जिंदगानी कब आएगी तू, चलिया तू चलिया। मेरे सपनों की रानी कब आएगी तू, आए रुत मस्तानी कब आएगी तू, जाए जिंदगानी कब आएगी तू, चलिया तू चलिया। प्यार की गलियां बागों की कलियां सब रंग रलिया पूछ रही है, बागों की कलियां बागों की कलियां सब रंग रलिया पूछ रही, बीती गली कटते किस दिन आएगी तू, सपनों की रानी कब आएगी तू, आए रुत मस्तानी कब आएगी तू, जाए जिंदगानी कब आएगी तू, चलिया तू चलिया। फूल से खिल के बागों से खिल के सब रंग रलिया पूछ रही है, दूर से मिल के पास है दिल के, दूर से मिल के रहे गीत पनघट पे किस दिन गाएगी तो, मेरे सपनों की रानी कब आएगी तो। ಸಂಪೂರ್ಣವಾಗಿ ಸಾಫ್ಟ್ವೇರ್ ಮುಖಾಂತರ ಹ್ಯಾಂಡಲ್ ಮಾಡಲಿಕ್ಕೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನು ವಿನ್ಯಾಸ ಮಾಡಿದವರು ಸೆನ್ಮಾರ್ಕ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗ್ಳೂರು ಲಾಲ್ಬಾಗ್ ಇದರ ಮಕೇಸಿ ಅಬ್ದುಲ್ ಅಜೀಜ್ ಅವರನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮಹೇಶ್ ಅವರೇ. ಅದೆಲ್ಲ ಟಿಕೆಟ್ ಇಲ್ಲ ಹಿಡ್ಕೊ.
चलो गाइस, जला दो गाइस। ಶ್ರೀಯುತ ನವಾಜ್ ಯೂತ್ ಕಾಂಗ್ರೆಸ್ ಇವರ ಪರವಾಗಿ ನಾಸರ್ ಸಾವಣಿಗೆ ಇವರಿಗೆ ಈ ಒಂದು ಟಿ ಶರ್ಟ್ ಜರ್ಸಿಯನ್ನ ಅನಾವರಣ ಮಾಡುವಂತಹ ಈ ಒಂದು ಸಂದರ್ಭ ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ತರಬೇಕು. ಆರ್ಪಿಸಿ ಮಂಡಲ ಸಿಟಿ ಪರವಾಗಿ ಹಾಗೂ ನಾಸರ್ ಸಾವಣಿಗೆ ಹಾಗೂ ಮಿಸ್ಟರ್ ನವಾಜ್ ಇವರು ಅನಾವರಣಗೊಳಿಸಿದಂತಹ ಒಂದು ಟಿ ಶರ್ಟ್ क्योंकि आप लोगों की खास फरमाइश पर आपकी रिक्वेस्ट इसकी है, आपकी फरमाइश हम जरूर करेंगे। किधर है? ज्यादा है आप
जो हमने सुना है वो श्रीलंकन सॉन्ग ದಯವಿಟ್ಟು ವೇದಿಕೆ ಹತ್ರ ಯಾರು ಬಂದ್ಬೇಡಿ, ಯಾರು ಬಂದ್ರೆ ತುಂಬಾ ಕಂಜೆಸ್ಟೆಡ್ समाज गरे मतलब पाठ पढ्नु प्लिज समाज गरे प्लिज कम टु स्टेज आई एम वेटिंग फॉर ऑल योर फ्रेंड्स प्यार का इरादा है और एक वादा है जानम
की तमन्ना है, प्यार का इरादा है और एक वादा है जानम, जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, कुर्बान बिल्ली बंद डबल आजी अजीज़ी बुर्ज खलीफा proud another program कौडुना चंगे मार गुड़ी तिंडी साथी दंडो संगोला मचेगा everybody ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम, जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, दीवाना नहीं मैं आशिक नहीं परवाना नहीं, मैं शायर नहीं दीवाना नहीं, मैं आशिक नहीं मैं परवाना नहीं। जब से नजर बन गया ना, जब से जाने जिगर मिले, जब से नजर तब से जाने जिगर, मैं हो गया दीवाना, मैं हो गया दीवाना, अब जाने क्या होगा जाने जाना। तुमसे मिलने की तमन्ना है, प्यार का इरादा है और एक वादा है जानम, तुमसे मिलने की तमन्ना है, प्यार का इरादा है और एक वादा है जानम, जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, तो मुलाकात हो वसीना से फिर दिल की बात हो, पता फिर कहा तो मुलाकात हो हसीना से फिर दिल की बात हो, उसकी जैसी हंसी मैंने देखी नहीं, उसकी जैसी हंसी मैंने देखी नहीं। रुक गया जमाना, मैंने दिल में ताना, मुझको उससे ही अभी अपना बनाना। तुमसे मिलने की तमन्ना है, प्यार का इरादा है और एक वादा है जानम, तुमसे मिलने की तमन्ना है, प्यार का इरादा है और एक वादा है जानम, जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम, जो कभी हम मिले तो जमाना देखेगा अपना प्यार। ओ मेरे यार, ओ मेरे यार। थैंक यू, थैंक यू वेरी मच समत गड़ियारा और मिस्टर डीजे सिराज। मैंने डीजे सिराज के नाम तो बहुत सुना है, लेकिन पहली बार देखा है कि हेलो हेलो ಬಾರಿ ಬೇರ್ತಿದ್ದಾರೆ ಎಲ್ಲರೂ, ಜಿಮ್ ಹೋಗಂಟಿಲ್ಲ, ಫುಲ್ ಎಕ್ಸರ್ಸೈಸ್ ಆಗಿರಿ ಎಲ್ಲರಿಗೂ. ಸಿರಾಜ್ ಫ್ಯಾಂಟಾಸ್ಟಿಕ್, ಐ ಲೈಕ್ ಇಟ್ ಅಂಡ್ ಜೋರ್ಲು ಕ್ಲಾಪ್ ಅಡಿಕೋರು ಎಲ್ಲರೂ ಫ್ಯಾಂಟಾಸ್ಟಿಕ್.
सबसे पहले थैंक्स हम देना चाहेंगे कि आरकेसी जिसके नवाज जी जिन्होंने हमें दावत दी आज के इस प्रोग्राम के यहाँ पर सजाने के लिए। मैं खासकर शैट्स म्यूजिक वर्ल्ड नौशाद और उनके साथियों की ओर से बहुत ही शुक्रगुजार हूँ। आरकेसी के फुल टीम के लिए हम बहुत ही शुक्रगुजार हैं सर, आप लोगों ने हमें यहाँ पर दावत दी है और इस बेहतरीन शो है जो काफी दिन के बाद हमने ऐसा शो यहाँ पर किया है। लॉकडाउन के बाद मेरे ख्याल से पहला शो है जो इतनी क्राउड के साथ हम लोग कर रहे हैं। थैंक यू वेरी मच ऑल द क्राउड्स, थैंक यू वेरी मच। सो नेक्स्ट नंबर फॉर यू, झूम 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 बाबा, यस। ये रात में जो मजा है मजा कुछ नजारा क्या है, इन्हीं को आज क्या हुआ है कि झूमता ही जा रहा है। झूम 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 बाबा, झूम 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 बाबा, झूम 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 बाबा। ये रात में जो मजा है मजा कुछ नजारा क्या है, इन्हीं को आज क्या हुआ है कि झूमता ही जा रहा है। झूम 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 बाबा, झूम 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 बाबा, झूम 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 बाबा। One time. आज खुश नसीब वो है जिसकी माहौल है कोई दिल में खार जाएगा इंडिया है कोई आज खुश नसीब वो है जिसकी माहौल है कोई हम जवा है तुम जवा हो दिल जवा है दिल करे जवा, हम जवा है तुम जवा है तुम जवा है दिल करे जवा। झूम 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 बाबा, झूम 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 बाबा, झूम 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 बाबा। ये रात में जो मजा है मजा कुछ नजारा क्या है, इन्हीं को आज क्या हुआ है कि झूमता ही जा रहा है। झूम 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 बाबा, झूम 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 बाबा, झूम 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 बाबा। Here we go. ये रात में जो मजा है
मजाक कुछ नजारा या है ये झूठ आज क्या हुआ है कि झूमता ही जा रहा है झूम 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 बाबा झूम 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 बाबा Thank you.
ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
में बुलाएंगे तो हम जरूर आएंगे। लेकिन तब तक के लिए गुड नाइट, शुभरात्रि, शब खैर। थैंक यू वेरी मच, थैंक यू एंड स्पेशल थैंक्स टू कृष्णा अजीज। हर किसी के मिस्टर अजीज जी जिन्होंने हमें दावत दी है और उनके तमाम दोस्त लोग, तमाम साथियों को हम बहुत ही शुक्रगुजार हैं। थैंक यू प्लीज चप्पल जोरदार तालियां बजाइए। ವಂಡರ್ ಸಿಟಿ ಇದರ ಉದ್ಘಾಟನಾ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ RKC ಅಬ್ದುಲ್ ಅಜೀಜ್ ಮತ್ತು ಅದರ ಪಾಲ್ದಾರರಾದ ಫಾರೂಕ್ ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ರಸಮಂಜರಿಯನ್ನು ನೀಡಿ ಸಹಕರಿಸಿದಂತ ಶ್ಯಾಡ್ಸ್ ಮ್ಯೂಸಿಕ್ ವರ್ಲ್ಡ್ಸ್ ಬ್ಯಾಂಗ್ಳೂರ್ ಇದರ ಮಾಲಕರಾದ ನೌಶಾದ್ ಮ್ಯಾಂಗ್ಳೂರ್ ಮತ್ತು ಅವರ ತಂಡದ ಪ್ರತಿಯೊಬ್ಬರಿಗೂ ಕೂಡ ಈ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನೌಶಾದ್ ಅವರಿಗೆ RKC ವಂಡರ್ ಸಿಟಿಯ ಮಾಲಕರಾದಂತ ಅಜೀಜ್ ರವರು ತನ್ನ ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ನೌಶಾದ್ ರವರು RKC ಅಬ್ದುಲ್ ಅಜೀಜ್ ರವರಿಂದ ಈ ಒಂದು ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಲೈಟಿಂಗ್ಸ್ ಅನ್ನು ವ್ಯವಸ್ಥೆಗೊಳಿಸಿ ಸಹಕರಿಸಿದಂತ ಲೋಬರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು RKC ಅಬ್ದುಲ್ ಅಜೀಜ್ ಅವರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೊಸಕೂರಲ್ಲಿ ಚಾನೆಲ್ ಆಸಿಫ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಭಾರತ್ ರವರ ಪರವಾಗಿ ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಕೊನೆಗೊಳಿಸಲಾಗ್ತಾ ಇದ್ದೇವೆ. ಜೈ ಹಿಂದ್.